ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ವಿಶ್ವಕರ್ಮೀರ್ನ ಕೊಡುಗೆ ಸಾಧನೆಲೇನು ಲೋಕೇಡಿ ಪದರುನ ಕೆಲಸ ಆವಡೊಂದು ಶಾಸಕರು ವೇದವ್ಯಾಸ್ ಕಾಮತ್ ಪಂತೇರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೇಟು ಕುಡ್ಲದ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನಗಳು ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮ ಉದಿಪನ ಮಲ್ತದ ಆರೋಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಕನ್ನಡ ಬುಕ ಸಂಸ್ಕೃತಿ ಇಲಾಖೆ ಬುಕ ಕುಡ್ಲದ ಕಾರ್ ಸ್ಟ್ರೀಟ್ ಶ್ರೀ ಕಾಳಿಕಾಂಬ ವಿನಾಯಕ ದೇವಸ್ಥಾನದ ಜೊತೆ ಸೇರಿಕೆಡು ಶ್ರೀ ವಿಶ್ವಕರ್ಮ ಜಯಂತಿ ಆಚರಣೆ ಕಾಳಿಕಾಂಬ ದೇವಸ್ಥಾನಗಳು ನಡೆತಂಡೆ. ಶಾಸಕರು ವೇದವ್ಯಾಸ್ ಡಿ ಕಾಮತ್ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪ್ಪು ಬಯಕೇರು. ವಿಶ್ವಕರ್ಮರ್ನ ಕೊಡುಗೆ ಸಾಧನೆಲೇನು ಲೋಕ ಇಡೀ ಪದರುನ ಕೆಲಸ ಆವಡು ದೇಶದ ಇತಿಹಾಸ ತುಣಗ ದೇಶದ ಉರಿಪಡು ವಿಶ್ವಕರ್ಮರ್ನ ಪಾಲ್ ದಿಂಜೋಂಡು ಪಿರಾಕದ ಭಾರತದ ಪಾಕ ಕಟ್ಟೊಣಲೇನು ಕಟ್ಟದು ಅವು ಒರಿದು ಬರೆಯರೆ ವಿಶ್ವಕರ್ಮ ಸಮುದಾಯದ ಕೊಡುಗೆ ಕಾರಣ ಅಂದು ವೇದವ್ಯಾಸ್ ಕಾಮತ್ ಪಂಡೇರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿದ ಗುರ್ಕಾರ್ಯರು ತಾರನಾಥ ಗಟ್ಟಿ ಕಾಪಿಕಾಡು ಕಾರ್ಯಕ್ರಮ ಉದ್ದೇಶಿಸಿದು ಪಾತಿರಿಯರು. ಸುರತ್ಕಲ್ ಗೋವಿಂದಾಸ್ ಕಾಲೇಜ್ ಪ್ರಿನ್ಸಿಪಾಲರು ಹರೀಶ್ ಆಚಾರ್ಯ ವಿಶೇಷ ಉಪನ್ಯಾಸ ಕೊರಿಯರು. ಕರ್ನಾಟಕ ಗೋಂಕು ಅಭಿವೃದ್ಧಿ ನಿಗಮದ ಗುರ್ಕಾರ್ದಿ ಮಮತಾ ಡಿಎಸ್ ಗಟ್ಟಿ, ಕುಡ್ಲ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಸದಾಶಿವ ಸಾಲೆ, ಕನ್ನಡ ಬುಕ್ ಸಂಸ್ಕೃತಿ ಇಲಾಖೆದ ಅಧಿಕಾರಿ ರಾಜೇಶ್, ಉಮೇಶ್ ಆಚಾರ್ಯ ಪಾಂಡೇಶ್ವರ ಕಾರ್ಯಕ್ರಮ ಇಟ್ಟಿರು. ಅಕ್ಷತ ಉದಯ ಬುಕ್ಕ ಪಿ ರವೀಂದ್ರ, ಮಂಗಳದೇವಿ ಬುಕ್ಕ ಸುಜೀರ್ ವಿನೋದ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಸಂಬಂಧಪಟ್ಟಂತವರಿಗೆ ಮಾತ್ರ ವಿಶ್ವಕರ್ಮ ಅಂತ ಹೇಳೋದು ಮಾನಸಿಕತೆಯಲ್ಲಿ ಇದ್ದೇವೆ. ನಿಜವಾಗಿ ಕೇವಲ ಕಾಳಿಕಾಂಬ ದೇವಸ್ಥಾನದ ಭಜಕರಿಗೆ ಮಾತ್ರ ಅಲ್ಲ, ಇಡೀ ಭಾರತದ ಎಲ್ಲ ಬಂಧುಗಳಿಗೆ ವಿಶ್ವಕರ್ಮ ಅಂತ ಹೇಳುವಂಥ ದೃಷ್ಟಿಯಲ್ಲಿ ಅವರ ಕೊಡುಗೆಗಳು, ಮಾಡಿದಂಥ ಸಾಧನೆಗಳು ಮತ್ತು ಆ ರೀತಿಯ ದೇವರ ಇತಿಹಾಸಗಳನ್ನು ತಿಳ್ಕೊಳ್ಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಬಹಳ ಮಹತ್ವದ ಇತಿಹಾಸಗಳನ್ನು ತಿಳ್ಕೊಳ್ಳುವಂಥದ್ದು ಆಗಬೇಕು ಅಂತ ಹೇಳೋದು ನಮ್ಮೆಲ್ಲರ ಬೇಡಿಕೆ. ಋಗ್ವೇದದ ಉದಕ ಮಂಡಲದಲ್ಲಿ ಹಾಗೂ ಯಜುರ್ವೇದದ ಪುರುಷ ಸೂಕ್ತ, ನಿರುಕ್ತ ಎಂಬ ಗ್ರಂಥಗಳಲ್ಲಿ ವಿಶ್ವಕರ್ಮ ಯಾವ ರೀತಿ ಈ ಜಗತ್ತನ್ನು ಸೃಷ್ಟಿಸಿದ ಎನ್ನುವಂತಹ ವಿಷಯ ಅಡಕವಾಗಿರ್ತದೆ. ಕುಡ್ಲದ ಈಯಾಡಿ ಜಂಕ್ಷನ್ ಬುಧವಾರ ನಡೆತನ ಅಪಘಾತಡು ಜವನಿ ಇಂಜಿನಿಯರ್ ಬಾರೆಬೈಲ್ದ ಕೌಶಿಕ್ ಪನ್ಪನಾರ ತೀರ್ನ ಬೇಜಾರದ ಸಂಗತಿ ನಡೆತದೆ. ಕೌಶಿಕರಿಗೆ 27 ವರ್ಷ ಪ್ರಾಯ ಆದಿತ್ತದೆ. ಕುಡ್ಲದ ಏಯಾಡಿ ಬಾರೆಬೈಲ್ದ ರಾಮಚಂದ್ರ ಪನ್ಪನಾರನ ಮಗೆ ಜವನಿ ಇಂಜಿನಿಯರ್ ಕೌಶಿಕ್ ಬುಧವಾರ ಮಧ್ಯಾಹ್ನ ಬೈಕ್ ಬರೋದಕ್ಕೆ ಏಯಾಡಿ ಪೇಂಜಿಡ್ ರಿಕ್ಷಾ ಗುದ್ದುದು ಅಪಗ ಬೈಕ್ ಹಿಡಿದು ತಿರ್ತು ಬುಡ್ದು ಜೋರು ಪೆಟ್ಟಾದ ಅರತೀಡಿದೇರು. ಅರೆ 27 ವರ್ಷ ಪ್ರಾಯ ಆದಿತ್ತಂಡು. ಕೌಶಿಕರ್ನ ಅಮ್ಮೀರು ರಾಮಚಂದ್ರ ಪತ್ರಿಕೆ ಪಟ್ಟಣಾರಾದುಲ್ಲಿರು. ಕೌಶಿಕ್ ಇಂಜಿನಿಯರ್ ಕೆಲಸದ ಒಟ್ಟಿಗೂ ಕಾಂಡೆ ಪೇರು ಬೊಕ್ಕ ಪೇಪರ್ ಪಟ್ಟುನಿಟ್ಟು ಅಮ್ಮೆರೆಗೆ ಸಾಯ ಆವಂದಿತ್ತೇರು. ಕುಡ್ಲನಗರ ಅಡ್ಯಾರು ತಜಿಪೊಡಿದ ಉಮೇಶ್ ಆಳ್ವ ಪನ್ಪನಾರನ ಇಲ್ಲದ ಜಾಲಿಡ್ದು ಜರ್ಸಿ ಪೆತ್ತ ಕಂಡದು ಕೊನೋಯಿನ ಮೂವೇರು ಕಂಡುಲಿನ ಕಂಕನಾಡಿ ನಗರ ಪೊಲೀಸರು ಪತ್ತದು ಪೆತ್ತೊನು ಸ್ವಾಧೀನೋಗ್ದೆ ತೊಂದೇರು. ಕುಡ್ಲನಗರ ಅಡ್ಯಾರು ತಜಿಪೊಡಿದ ಉಮೇಶ್ ಆಳ್ವ ಪನ್ಪನಾರನ ಇಲ್ಲದ ಜಾಲಿಡ್ದು ಕ್ರಾಸ್ ಜರ್ಸಿ ಪೆತ್ತೊನು ಸೆಪ್ಟೆಂಬರ್ 13 ಪುಲ್ಯ ಕಾಂಡೆ ಕಳುವೇರು ಕಂಡುದಿತ್ತಿದ್ದು ಆ ಬಗೆಟ್ ಕಂಕನಾಡಿ ನಗರ ಪೊಲೀಸ್ ಸ್ಟೇಷನ್ ದೂರು ಕೊಡುದಿತ್ತೇರು. ಈ ಬಗೆಟ್ ತುರ್ತು ಕಾರ್ಯಾಚರಣೆ ನಡಪಾಯಿನ ಪೊಲೀಸರು ಪೆತ್ತೊನು ಜೂವಪ್ಪ ನಾಡು ಪತ್ತದು ಮೂವೇರು ಆರೋಪಿಯನ್ನು ಬಂಧನ ಮಲ್ತಿದ್ದೇರು. ಅಡ್ಯಾರ್ ಕಣ್ಣೂರು ಗಾಣದ ಬೊಟ್ಟುದ ಶಾಬಾಜ್ ಅಹಮದ್, ಅರ್ಕುಳ ವಲಚಿಲ್ದ ಮಹಮ್ಮದ್ ಸುಹಾನ್ ಮುಖ ಅಡ್ಯಾರ್ದ ವಲಚಿಲ್ ಖಾದರ್ ಮಹಮ್ಮದ್ ಯಾನೆ ಕೋರಿ ಮೋನಕ ಬಂಧನ ಆಯಿನ ಆರೋಪಿಲಾದುಲ್ಲೇರು. ಶಾಬಾಜ್ ಬೊಕ ಸುಹಾನ್ ಪೆತ್ತ ಕಂಡದು ವಲಚಿಲ್ಗು ಖಾದರ್ಗು ಮಾರ್ದಿತ್ತೇರು. ಆಯಾಯಿನ ಮಾಸ ಮಲ್ಪೆರೆದು ತೊಂದೇನು ತನಿಖೆಡ್ದು ಗೊತ್ತಾತಂಡು. ಪೊಲೀಸರು ಪೆತ್ತೊನು ಬಚಾವ್ ಮಲ್ತದು ಆರೋಪಿಲಿನ ಬತ್ತದೇರು. ಆರೋಪಿ ಶಾಬಾಜ್ನ ಮಿತ್ತು ಕುಡ್ಲ ಗ್ರಾಮಾಂತರ ಬುಕ ಕಂಕನಾಡಿ ಸ್ಟೇಷನ್ ಒಂಜಿ ಕೆರ್ನ ರಡ್ಡು ಕೆರಿಯರೆ ಪ್ರಯತ್ನ ಬೊಕ ಒಂಜಿ ಲಡಾಯಿ ಕೇಸು ಉಂಡು. ಆರೋಪಿ ಮೊಹಮ್ಮದ್ ಸುಹಾನ್ ಮಿತ್ತು ಉಳ್ಳಾಲ ಸ್ಟೇಷನ್ ಒಂಜಿ NDPS ಕಾಯ್ದೆ ಕೇಸು ಬೊಕ ವಲಚಿಲ್ ಖಾದರ್ ಮೊಹಮ್ಮದ್ನ ಮಿತ್ತು ಕುಡ್ಲ ಗ್ರಾಮಾಂತರ ಸ್ಟೇಷನ್ 2024 ಪೆತ್ತ ಕೆರ್ನ ಕೇಸ್ ಪಾಡ್ದಂಡು. ಆರೋಪಿಲು ಪೆತ್ತ ಕಂಡದು ಐನು ವಲಚಿಲ್ ಅಬ್ದುಲ್ ಖಾದರ್ ಇಲ್ಲ ಬರಿತ ಕೊಟ್ಟೆಡು ಕಿರ್ದು ಮಾಸ ಮಲ್ಪೆರೆ ಸಜ್ಜಾದಿತ್ತು ನಡೆದವರ ಆ ಜಾಗಿನ ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಬುಕ್ಕ ಸಂರಕ್ಷಣಾ ಆದ್ಯಾದೇಶ 2020 ಪ್ರಕಾರ ಜಪ್ತಿ ಮಲ್ತದು ಸರಕಾರಗೂ ಮುಟ್ಟುಗೋಲು ಪಾಡೋನ್ನ ಕಾನೂನು ಕಾರ್ಯ ಶುರು ಮಲ್ತದನೆಂದು ಪೊಲೀಸರು ತಿಳಿಪಾದೇರು. ಅಂತಾರಾಷ್ಟ್ರೀಯ ಪುದರ್ಪಡೆಯಿನ ಇತಿಹಾಸ ಸಂಶೋಧಕರು ತುಳುನಾಡದ ಮರಪ್ಪಂದಿ ಜನಪದ ಇತಿಹಾಸ ಎಡೆನ ತೆರಿನಾರು ಡಾಕ್ಟರ್ KG ವಸಂತ ಮಾಧವ ಗುರುವಾರ ತೀರಿರು. ಅರೆ 88 ವರ್ಷ ಪ್ರಾಯ ಆದಿತ್ತಂಡು. ಅಂತಾರಾಷ್ಟ್ರೀಯ ಪುದರ್ಪಡೆಯಿನ ಸಂಶೋಧಕರು ತುಳುನಾಡದ ಮರಪ್ಪಂದಿ ಜನಪದ ಇತಿಹಾಸ ಎಡೆನ ತೆರಿನಾರು ಡಾಕ್ಟರ್ KG ವಸಂತ ಮಾಧವರು ಗುರುವಾರ 88 ವರ್ಷ ಪ್ರಾಯಡು ಕರೆದು ಪೋಯಿರು.
ಒಡಿಪು ಜಿಲ್ಲೆದ ಗುಜ್ಜಾಡಿ ಶ್ರೀನಿವಾಸ ಕೊಡಂಚ ಬೊಕ ನಾಗವೇಣಿ ಕೊಡಂಚ ಮುಕ್ಲೆಗ್ ಮಗೆಯಾದ್ 1937 ಪುಟ್ಟುದಿನ ವಸಂತ ಮಾಧವಿರು ಗಂಗೊಳ್ಳಿ ಸರಸ್ವತಿ ಹೈಸ್ಕೂಲ್ ಒಡಿಪುದ ಎಂಜಿಎಂ ಕಾಲೇಜ್ ಕುಡ್ಲದ ಸೈಂಟ್ ಎಲೋಷಿಯಸ್ ಕಾಲೇಜ್ ಬೊಕ ಕರ್ನಾಟಕ ವಿಶ್ವವಿದ್ಯಾನಿಲಯಡು ಬರವು ಕಲ್ತುದಿತ್ತೇರು. ಕುಡ್ಲದ ಸೈಂಟ್ ಎಲೋಷಿಯಸ್ ಕಾಲೇಜ್ ವಿಜಯ ಕಾಲೇಜ್ ಮುಲ್ಕಿ ಕೋಜಿಕೋಡ್ ವಿಶ್ವವಿದ್ಯಾನಿಲಯಡು ಕೆಲಸ ಮಲ್ತದ್ನಾರು 1976 ಶಾಸನಗಳ ಹಿನ್ನೆಲೆಯಲ್ಲಿ ಕೆನರಾ ಜಿಲ್ಲೆಯ ರಾಜಕೀಯ ಇತಿಹಾಸ ವಿಷಯಡು PhD ಪದವಿ ಪಡೆದಿದ್ದೇರು. ಮೂಲಿಕೆ ಇತಿಹಾಸ, ಕರಾವಳಿ ಕರ್ನಾಟಕದ ಇತಿಹಾಸ ಬೊಕ್ಕ ಸಂಶೋಧನೆ, ಕರಾವಳಿ ಕರ್ನಾಟಕದ ಶಾಸನಗಳ ಸಾಂಸ್ಕೃತಿಕ ಅಧ್ಯಯನ, ಪ್ರಾಚೀನ ಭಾರತೀಯ ಪರಿದೃಶ್ಯದಲ್ಲಿ ಭಾರತೀಯ ವೈದ್ಯಶಾಸ್ತ್ರ ಇಂಚ ಡಾಕ್ಟರ್ KG ವಸಂತ ಮಾಧವಿರು ಕನ್ನಡ ಇಂಗ್ಲಿಷ್ ಸೇರಿದು ಒರಂಬ ಸಂಶೋಧನಾ ಗ್ರಂಥ ಬರೆತಿರು. 150 ಹೆಚ್ಚ ಸಂಶೋಧನಾ ಪ್ರಬಂಧಗಳನ್ನು ಪುದರ್ಪೋಯಿ 10 ಪತ್ರಿಕೆಗಳು ಬರೆತಿರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಲಂಡನ್ದ ರಾಯಲ್ ಹಿಸ್ಟಾರಿಕಲ್ ಸೊಸೈಟಿ ಸದಸ್ಯತ್ವ, ಕೋಆ ಉಡುಪ ಪ್ರಶಸ್ತಿ, ಕರ್ನಾಟಕ ಇತಿಹಾಸ ಅಕಾಡೆಮಿದ 2014 ವರ್ಷದ ಸಮ್ಮೇಳನದ ಗುರ್ಕಾರ್ಮೆದ ಭಾಗ್ಯ ಅರಿಗೆ ಒದಗದಿತ್ತಲು. ಗುರುವಾರ ಬಯ್ಯಗ್ ಪಾವಂಜದ ಡಾಕ್ಟರ್ KG ವಸಂತ ಮಾಧವೇರ್ನ ಇಲ್ಲಡು ಆರೆನ ಮರಣದಿಪ್ಪುನ ಕಾರ್ಯದಿವನ್ನ ಬಗಿಟ್ಟು ಕುಟುಂಬದ ಪ್ರಕಟಣೆ ತೆರಿಪಾದನು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯರ್ನ 75ನೇ ವರ್ಷದ ಜನ್ಮ ದಿನಾಚರಣೆಯಲ್ಲಿ ಕೊಡು ಬಿಜೆಪಿ ಕುಡ್ಲ ಉತ್ತರ ಮಂಡಲ ಯುವ ಮೋರ್ಚಾದ ನಿಲೆಟ್ ಕುಡ್ಲದ ಕಾವೂರು ಸೊಸೈಟಿ ಸಭಾಂಗಣೋಡು ಮಾಮಲ್ಲ ನೆತ್ತಿರ್ದಾನ ಶಿಬಿರ ನಡೆತಂಡು. ಬಿಜೆಪಿ ಕುಡ್ಲ ಉತ್ತರ ಮಂಡಲ ಯುವ ಮೋರ್ಚಾದ ನಿಲೆಟ್ ಪ್ರಧಾನಿ ನರೇಂದ್ರ ಮೋದಿಯರ್ನ ಜನ್ಮ ದಿನಾಚರಣೆ ಬಗಿಟ್ಟು ಮಾಮಲ್ಲ ನೆತ್ತಿರ್ದಾನ ಶಿಬಿರ ಕುಡ್ಲ ಕಾವೂರ್ದ ಸೊಸೈಟಿ ಸಭಾಂಗಣೋಡು ಬುಧವಾರ ನಡೆತಂಡು. ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸತೀಶ್ ಕುಂಪಲ ಕಾರ್ಯಕ್ರಮ ಉದೀಪನ ಮಲ್ತದ ಪಾತಿರ್ದು ಪ್ರಧಾನಿ ನರೇಂದ್ರ ಮೋದಿಯರ್ನ ಜನ್ಮದಿನದಲ್ಲಿ ಕೊಡು ಸೆಪ್ಟೆಂಬರ್ 17 ಅಕ್ಟೋಬರ್ 2 ಮುಟ್ಟ ಜಿಲ್ಲೆ ರಾಜ್ಯ ದೇಶದೊರ್ಮಿಡು ಸಮಾಜಗೂ ಬೋಡಾಯಿನ ಕಾರ್ಯಾಲಯ ದೀವೊಂದುಂಡು. ಸುರತ ಸರ್ತಿ ಉತ್ತರ ಮಂಡಲ ಯುವ ಮೋರ್ಚಾ ನೆತ್ತಿರ್ದಾನ ದೀವೊಂದು ಪುಗೋರ್ನ ಕೆಲಸ ಮಲ್ತೊಂದುಂಡು. ಜಿಲ್ಲೆಡು ವೈದ್ಯಕೀಯ ಶಿಬಿರ, ಪರಿಸರ ನಿರ್ಮಲ, ದೈ ನಡೆದ ಸಾಂಕುನ ಸೇರಿನಂಚ ಯೋಜನೆ ಪಾಡೊಂದುಂಡು ಪಂಡಿರು. ಶಾಸಕರು ಡಾಕ್ಟರ್ ಭರತ ಶೆಟ್ಟಿ ಪಾತಿರ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಡು ಪ್ರಚಾರಗಾದ ಸ್ವಾರ್ಥ ಇಜ್ಜಂದಿನ ಸೇವೆಯನ್ನು ಸಾಧಿಸಾದು ಪಾಕ ಹಂತ ಕಡತದು ಇತ್ತೆ ದೇಶದ ಪ್ರಧಾನಮಂತ್ರಿ ಆದ ದಿಂಜಕಾಲ ಆಡಳಿತ ಮಲ್ತದು ನರೇಂದ್ರ ಮೋದಿ ಲೋಕೊಡು ಗುರುತು ಮಲ್ತೊಂದಿருந்து ಪಂಡಿರು. ಜಿಲ್ಲಾ ಬಿಜೆಪಿ ಒತ್ತು ಗುರ್ಕಾರ್ಯರು ತಿಲಕ್ ರಾಜ್ ಕೃಷ್ಣಾಪುರ, ಪೂಜಾ ಪೈ, ಬಿಜೆಪಿ ನಾಯಕರು ರಣದೀಪ್ ಕಾಂಚನ್, ಬಿಜೆಪಿ ಜಿಲ್ಲಾ ಯುವ ಮೋರ್ಚಾ ಗುರ್ಕಾರ್ಯರು ನಂದನ್ ಮಲ್ಯ, ಪಾಲಿಕೆದ ದುಂಬದ ಸದಸ್ಯರು, ಬಿಜೆಪಿ ಯುವ ಮೋರ್ಚಾ ಪದಾಧಿಕಾರಿಗಳು ಕಾರ್ಯಕ್ರಮಟ್ಟು ಪಾಲ್ಗೊಂಡಿರು. ಮುಖ್ಯವಾಗಿ ನಾವೆಲ್ಲರೂ ಸಹ ಅವರ ಜನ್ಮದಿನವನ್ನು ಆಚರಿಸಿದ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಯಾವ ವಿಷಯಕ್ಕಾಗಿ ಇಷ್ಟು ದೊಡ್ಡ ವ್ಯಕ್ತಿತ್ವವಾಗಿ ಬೆಳೆದಿದ್ದಾರೆ ಅನ್ನೋದನ್ನು ಯುವ ಮೋರ್ಚಾದ ಯುವ ಸದಸ್ಯರು ಏನಿದ್ದಾರೆ ತಿಳಿದುಕೊಳ್ಬೇಕಾದಂಥ ಅವಶ್ಯಕತೆ ಖಂಡಿತ ಇದೆ. ಪಕ್ಷದ ಒಂದು ಶಕ್ತಿ ಇರುವುದೇ ಸಂಘಟನೆಯಲ್ಲಿ, ಸಂಘಟನೆಯ ಪೂರ್ಣ ಶಕ್ತಿ ಇರುವುದು ಕಾರ್ಯಕರ್ತನ ಕೈಯಲ್ಲಿ ಅನ್ನುವಂಥ ಮನಸ್ಥಿತಿಯಿಂದ ನರೇಂದ್ರ ಮೋದಿಯವರು ಕೆಲಸ ಮಾಡ್ತಿರೋದನ್ನು ನೋಡ್ತಾ ಇದ್ದೇವೆ. ವಿಶ್ವದಲ್ಲೇ ಅತಿ ಎತ್ತರಕ್ಕೆ ತಗೊಂಡೋಗಿ ಕೆಲಸ ಕಾರ್ಯವನ್ನು ಮಾಡುವುದರ ಮುಖಾಂತರ ಭಾರತದ ಹೆಸರನ್ನು ವಿಶ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೀರ್ತಿಯ ಪತಾಕೆಯನ್ನು ಹಾರಿಸಿರುವಂಥ ನಮ್ಮೆಲ್ಲರ ಪ್ರೀತಿಯ ನರೇಂದ್ರ ಮೋದಿಯವರು ಈ ಒಂದು 75 ವರ್ಷಗಳ ಸಂವತ್ಸರನ ಆಚರಣೆ ಮಾಡುವಂಥದ್ದು ಕಾರ್ಯಕರ್ತರಾದ ನಮಗೆಲ್ಲರಿಗೂ ಅತ್ಯಂತ ಸಂತೋಷದ ಸಂಭ್ರಮದ ದಿನ. ಬ್ರಿಟನ್ ಬಿಲ್ಲವ ಬಳಗದ ತಾಪ ನಡೆದು ಲೋಕಮಟ್ಟೋಡು ಬಿರುವೇರೆ ಸಮಾಜನು ಒಗ್ಗಟ್ಟು ಮಲ್ಪವನ ಪ್ರಯತ್ನನು ಕಡಲಾಯರದ ಭಾರತೀಯರಾದ ಬಿರುವೇರೆ ಮಲ್ಪೊಡಾತನೆಂದು ಡಾಕ್ಟರ್ PK ಮನೋಜ್ ಪೂಜಾರಿ ಪಂತೇರು. ಬ್ರಿಟನ್ ಹೊಸ ಬಿಲ್ಲವ ಬಳಗದ ಉದಿಪನೋಡು ಆರು ಗುರ್ಕಾರ್ಮೆ ವಹಿಸಿದ ಪಾತೀರಿಯರು. ಇಂಗ್ಲೆಂಡ್ ಬ್ರಿಟನ್ ಹೊಸ ಬಿಲ್ಲವ ಬಳಗದ ಉದಿಪನಲೇಸ್ ಕೊವೆಂಟ್ರಿದ ಹಾಲಿಡೇ ಇನ್ ಎಕ್ಸ್ಪ್ರೆಸ್ ಹೋಟೆಲ್ 2025 ಸೆಪ್ಟೆಂಬರ್ 13 ಗಡ್ದು ನಡೆದಂಡು. ಬ್ರಿಟನ್ ಬಿಲ್ಲವ ಬಳಗದ ತಾಪಕ ಗುರ್ಕಾರಿ ಡಾಕ್ಟರ್ PK ಮನೋಜ್ ಪೂಜಾರಿ ಗುರ್ಕಾರ್ಮಿಡ್ ಶ್ರೀ ಗುರು ಚಾರಿಟಿ ಟ್ರಸ್ಟ್ ಬುಕ್ಕ ಕುಡ್ಲದ ಮಲಾವಿ ಅಸೋಸಿಯೇಷನ್ ದ ಸಂದೇಶ್ ವಿವೇಕಾನಂದ್ ಕಾರ್ಯಕ್ರಮ ಉದಿಪನ ಮಂತಿರು. ಸಂದೇಶ್ ವಿವೇಕಾನಂದ್ ಪಾತಿರದು ತುಳು ಸಂಸ್ಕೃತಿನ ಬುಲೆಪಾದು ಬ್ರಹ್ಮಶ್ರೀ ನಾರಾಯಣ ಗುರುಕುಲಿನ ನುಡಿ ಪಾತಿರದಂಚ ಬರವುಡ್ದು ಗಟ್ಟಿಮುಟ್ಟು ಆಪುನಂಚಿನ ನಮ್ಮ ಒರಿಯಕೋರಿ ಪ್ರೀತಿ ಬುಲೆಪೌಡಾಯ್ನ ಬೊಕ್ಕ ಐ ನನದ ಅಲ್ಮೊಗು ಕೊನೊಪ್ಪುನ ಜವಾಬ್ದಾರಿ ನಮ್ಮ ಮಿತ್ತುಂಡು ಪಂಡೇರು. ಡಾಕ್ಟರ್ PK ಮನೋಜ್ ಪೂಜಾರಿ ಪಾತಿರದು ಬ್ರಿಟನ್ ಬಿಲ್ಲವ ಬಳಗದ ತಾಪ ನಡೆದು ಲೋಕಮಟ್ಟೋಡು ಬಿರುವೇರೆ ಸಮಾಜನು ಒಗ್ಗಟ್ಟು ಮಲ್ಪವನ ಪ್ರಯತ್ನನು ಕಡಲಾಯರದ ಭಾರತೀಯರಾದ ನಮ್ಮ ತೂವನೊಡಾತನೆಂದು ಪಂಡಿರು. 27 ಸದಸ್ಯರದು 2014 ಬಿರುವೇರೆ ಸಂಘಟನೆಗಾದ ದುಂಬು ಪಜ್ಜದಿನ ಕೂಟೋಡು ಇತ್ತೆ ಬ್ರಿಟನ್ ದೊರ್ಮೆಡು 150 ಕುಟುಂಬ ಸದಸ್ಯರುಳ್ಳಿರು. ವೈದ್ಯಕೀಯ ನಿರ್ದೇಶಕರು, ವೈದ್ಯರು, ಕೂಲಿದ ಬಗೆಟ್ ತೆರಿನಕ್ಲು, ವಿಮಾನ ಇಂಜಿನಿಯರ್ಲು, ಬೇತೆ ಬೇತೆ IT ತಂತ್ರ ಎಡೆನ ತೆರಿನಕ್ಲು ಬೊಕ್ಕ ಸೆಲೆಬ್ರಿಟಿ ಶೆಫ್
ಸೇರ್ದು ಮಾತೆರ್ನಲ ಸಹಾಯ ಸಹಕಾರಡು ನನದ ಒಂಜಿ ವರ್ಷಗಾದು ಬೇತೆ ಬೇತೆ ಸಂಘಟನೆ ದಂಚಿನ ಕಾರ್ಯಕ್ರಮಲಿನ ದೀವಂದುಂಡು ಬ್ರಿಟನ್ ಬಿಲ್ಲವ ಬಳಗದ ಕಾರ್ಯಂತಿರು ಲೀನಾ ಕೋಟಿ ಅಂತೆರಿಪಾಯರು. ಬ್ರಿಟನ್ ಬಿಲ್ಲವ ಬಳಗದ ಸಾಮಾಜಿಕ ಮಾಧ್ಯಮ ಮುಖ್ಯಸ್ಥರು ಮಂಜುನಾಥ ಪೂಜಾರಿಯರಿಗೆ ಮೆಚ್ಚುಗೆ ಸಂದೈತ ಮಲ್ತೇರು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡು ಯಕ್ಷಗಾನ ಪ್ರದರ್ಶನ, ನಲಿಕೆ, ವಯಲಿನ್, ಗಿಟಾರ್, ಸಂಗೀತ, ಪೊಡಿ ಜೋಕ್ಲಿಡ್ದು ಕೋಟಿ ಚಿಹ್ನೆಯ ಕಥಾ ಪ್ರಸಂಗ ಬೊಕ ತುಳು ಪದಕಲು ಮೂಡ್ದು ಬರ್ತದೆ. ಮಾತ ಡಿಸ್ಟೆನ್ಸ್ ತೂನಗ 2.5 ಗಂಟೆಡು ವಾ ಸಿಟಿ ಅನ್ನಲ ಎಕ್ಸೆಪ್ಟ್ ಸ್ಕಾಟ್ಲೆಂಡ್ ಈವನ್ ವೇಲ್ಸ್ ಮಾತ ಇಂಗ್ಲೆಂಡ್ ದ ಸಿಟಿ ಕವರ್ ಮಲ್ಪರಿ. ಸೊ ಮಾತ ಬಿಲ್ಲವರೆ ಒಟ್ಟು ಮಲ್ಪಗ ಇಕ್ಲು 6 months ಕೊಯ್ಯಂತ ಇದೇ ಬನ ಆತ ಟೈಮ್ ಓಡಾಪ ಅಂಚ ಪ್ರಸನ್ನ ಇಕಲಿಗೆ ನೆತ ಕಮಿಟ್ ನೆಕ್ ಏತ್ ಖುಷಿ ಆಪಲ್ಪನಾಗ ಇಕ್ಲು ಮಾತೆಲ್ಲ ಇನ್ ಮಾತ ಇಂಕ್ಲು ಒಟ್ಟು ಸೇರಿಗ ಇಂಕ್ಲು ಗುರ್ತೇಜಿಡಲ ಮಾತೆರಿಗ ಅಂಡ್ ಕನೆಕ್ಷನ್ ಮಲ್ಪಗ ಇನ್ ಕುಡ್ಲದ ಒಣಸ್ ಸ್ಪೈಸಿ ಒಣಸ್ ಕುಡ್ಲದ ಒಣಸ್ ಪಲ್ಪುಜಿ ಒಂದು ಸ್ಪೈಸಿ ಒಣಸ್ ನಮ್ಮ ಟೆಂಡನ ಸೌಂಡ್ ತೂಕ ತುಳು ಪದ್ಯಕ್ಕೇನಿಗ ಯಕ್ಷಗಾನ ರಂಜಿ ಅಡ್ಮೈರ್ ಮಲ್ಪಗ ಅಂಚ ಮಲ್ತದ ಇನಿ ಮಾತ ಪಿರಪನಾಗ ನಮ್ಮ ಕಮ್ಯುನಿಟಿ ಅದೊಂಜಿ ಮಸ್ತ್ ಒಗ್ಗಟ್ಟಾಕ ಕಮ್ಯುನಿಟಿ ಒಂದು ನಲ್ಲ ಸ್ಟ್ರಾಂಗ್ ಮಲ್ಪಗ ಪ್ಲಸ್ ನಮ್ಮ ಮಾತ ಎಲ್ಲರ ಬಾರಿ ಖುಷಿಟೇ ಪೋಕ. ವಿಶ್ವಕರ್ಮ ಜಯಂತಿ ಆಚರಣೆ 4 ಗೋಡಿದ ನಡುಟು ಆವಂದೆ ಮಲ್ಲಮಟ್ಟುಡು ಸಾರ್ವಜನಿಕ ಆಚರಣೆ ಆವಡೊಂದು ಬಂಟ್ವಾಳ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್ ಪಂತೇರು. ಬಂಟ್ವಾಳ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತಿ ಆಚರಣೆ ಉದಿಪನ ಮಲ್ತದು ಆರಪ್ಪಾತೀರಿ. ತಾಲೂಕು ಮಟ್ಟದ ರಾಷ್ಟ್ರೀಯ ಪರ್ಬೊಲಿನ ಆಚರಣಾ ಸಮಿತಿದ ನೀಡಿಟ್ಟು ಬಂಟ್ವಾಳ ತಾಲೂಕು ಮಟ್ಟದ ವಿಶ್ವಕರ್ಮ ಜಯಂತಿ ಆಚರಣೆ ಬಿಸಿ ರೋಡ್ದ ಆಡಳಿತ ಸೌಧದ ಸಭಾಂಗಣೋಡು ನಡೆದಿದೆ. ಬಂಟ್ವಾಳ ನಗರ ಅಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರು ಬೇಬಿ ಕುಂದರ್ ಕಾರ್ಯಕ್ರಮ ಉದಿಪನ ಮಲ್ತದು ಎಡ್ಡೆಪು ಬಯಕೇರು. ವಿಶ್ವಕರ್ಮರ್ನ ತತ್ವ ಸಿದ್ಧಾಂತ ಯೋಚನೆ ಇಡೀ ಸಮಾಜಭೂತಿ ಕೊಡು ಅಂಚಾದ ನನದ ದಿನಕ್ಲೆಡು 4 ಗೋಡಿದ ನಡುಟು ನಡಪುನ ಕಾರ್ಯಕ್ರಮ ಆವಂದೆ ಮಲ್ಲಮಟ್ಟುಡು ಸಾರ್ವಜನಿಕ ಕಾರ್ಯಕ್ರಮ ಆವಡು ಆ ಬಗೆಟ್ ಸಂಘದ ಮುಖ್ಯಸ್ಥರು ಅಧಿಕಾರಿಗಳ ಚರ್ಚೆ ಮಲ್ಪೊಡು ಒಂದು ಪಂಡಿರು. ರಮೇಶ್ ಪುರೋಹಿತರು ವಿಶ್ವಕರ್ಮ ಜಯಂತಿ ಬಗೆಟ್ ಉಪನ್ಯಾಸ ಕೊರಿಯರು. ಶಿಲ್ಪಿ ಯಶೋಧರ ಆಚಾರ್ಯರಿಗೂ ಸಮ್ಮಾನದ ಮರ್ಯಾದೆ ಮಲ್ತಿರು. ಗ್ಯಾರಂಟಿ ಯೋಜನೆಲಿನ ಅನುಷ್ಠಾನ ಸಮಿತಿ ಕುರ್ಕಾರ್ದಿ ಜಯಂತಿ ಪೂಜಾರಿ, ಒತ್ತು ತಹಶೀಲ್ದಾರ್ ದಿವಾಕರ ಮುಗುಳಿಯ, ತೋಟಗಾರಿಕಾ ಸಹಾಯಕ ಒತ್ತು ನಿರ್ದೇಶಕರು ದಿನೇಶ್, ಸರಕಾರಿ ಅಧಿಕಾರಿಗಳು, ವಿಶ್ವಕರ್ಮ ಸಮಾಜದ ನಾಯಕರು ಈ ಪೊರ್ತುಡಿತ್ತೇರು. ಈ ಒಂದು ವಿಶ್ವಕರ್ಮ ದಿನಾಚರಣೆ ಸರ್ಕಾರದ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ನಿಮ್ಮ ಬೇಡಿಕೆ ಏನಿದೆ, ನಿಮ್ಮ ಯೋಜನೆಗಳನ್ನು ಸರ್ಕಾರಕ್ಕೆ ಮುಟ್ಟಿಸುವಂತಹ ವ್ಯಕ್ತಿಗಳು ಈ ಒಂದು ವೇದಿಕೆಯಲ್ಲಿ ನಾವು ಚಿಕ್ಕ ಪುಟ್ಟ ವ್ಯಕ್ತಿಗಳು, ನಮ್ಮಿಂದ ಏನು ಸಾಧ್ಯ ಇದೆ ಅದನ್ನು ನಾವು ಜಗತ್ತು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಜನ್ಮದಿನಾಚರಣೆ ಕೂಡ ಇದೇ ತರ 4 ಗೋಡೆಗಳ ಮಧ್ಯೆ ನಾವು ಇರ್ತೇವೆ. ಈ ದುಂಬು ಬಿಜೆಪಿ ದಕ್ಲು ಅಧಿಕಾರ ಉಡುಪುನಗಲ ಅಕ್ರಮವಾದ ಗಣಿಗಾರಿಕೆ ನಡೆದಿತ್ತು ದಾಯ ಕಾನೂನು ಮಲ್ತದು ಜೀರಿಂದ ಪ್ರಶ್ನೆ ಪಾಡ್ನ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಇತ್ತೆ ಬಿಜೆಪಿ ದಕ್ಲು ರಾಜಕೀಯ ಉದ್ದೇಶಗೂ ಪ್ರತಿಭಟನೆ ಮಲ್ತೊಂದುಲೇರಿಂದ ದೂರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಕುಳ್ಳಾಡು ಸುದ್ದಿಕೂಟುಡು ಪಾತಿರ್ದು ದಕ್ಷಿಣ ಕನ್ನಡ ಬೊಕ ಉಡುಪು ಜಿಲ್ಲೆಲೆಡು ಮುರಕಲ್ಲು ಬೊಕ ಪೊಯ್ಯೆ ಸಮಸ್ಯೆ ಪಾಕ ವರ್ಷಲೆಡುದುಂಡು. ಈ ದುಂಬು ಜಿಲ್ಲೆಡು ಮುರಕಲ್ಲು ಗಣಿಗಾರಿಕೆಗೂ ಬಜ್ಜಿ ಐನ್ ಪರ್ಮಿಟ್ ಇತ್ತಂಡು. ಪರ್ಮಿಟ್ ದೆತೊಂದಿರ ಕಷ್ಟ ಇತ್ತಂಡು. ಅಂಚಾದು ಲೈಸೆನ್ಸ್ ಇಜ್ಜಂದೆ ಪಾಕ ಜನ ನಿಘಂಟ ಅತ್ತಾಂದಿ ಕಲ್ಲು ಗಣಿಗಾರಿಕೆ ನಡಪವನಿತ್ತೀರು. ಇಂಜಿಪ ಲೈಸೆನ್ಸ್ ಇತ್ತನಕ್ಲು ಮಾತ್ರ ಗಣಿಗಾರಿಕೆ ನಡಪವಲಿಂದ ತಿರಿಪಾಯಿ ನಡೆದವರ 4 ತಿಂಗಳು ಕಲ್ಲು ಗಣಿಗಾರಿಕೆ ಇಡೀ ಉಂತುದುಂಡು. ಒಂದೆರಡು ಸಮಸ್ಯೆ ಆಯ್ನ ಗಣಿಗಾರಿಕೆ ದಕ್ಲು ಒಟ್ಟಾದು ಸಂಘಟನೆ ಕಟ್ಟದು ಸರ್ಕಾರದ ಒಟ್ಟುಗು ಪಾತ್ರಕತೆ ನಡಪಾದಿರಂದು ಬಂಡಿರು. ಬೆಂಗಳೂರು ಪಾತ್ರಕತೆ ನಡೆತದುಂಡು. ಮುಖ್ಯಮಂತ್ರಿ, ಒತ್ತು ಮುಖ್ಯಮಂತ್ರಿ, ಜವಾಬ್ದಾರಿ ಮಂತ್ರಿ ಬೊಕ ಜಿಲ್ಲೆದ ನಾಯಕರು ಸೇರಿದು ಪಾತ್ರಕತೆ ಮಲ್ತು ನಡೆದವರ ನಿಯಮ ಸಡ್ಲು ಮಲ್ತದು ಇತ್ತೆ ನಿಘಂಟದ ಪರ್ಮಿಟ್ ಕೊರ್ಪುನ ಬಗೆಟ್ ಕಾನೂನು ಮಲ್ತದುಂಡು. ಸರ್ಕಾರಿ ಆದೇಶ ಗೊತ್ತು ಮಲ್ಪಿರ ಮಾತ್ರ ಬಾಕಿ ಉಂಡು ಅರ್ಥರಿಪಾಯರು. ಈ ಬಗೆಟ್ ಕಲ್ಲು ಗಣಿಗಾರಿಕೆ ದಕ್ಲು ಪ್ರತಿಭಟನೆ ಮಲ್ತದಿರು. ಬಿಜೆಪಿ ದಕ್ಲು ಮಾತ್ರ ರಾಜಕೀಯ ಉದ್ದೇಶಕ್ಕಾದ ಪ್ರತಿಭಟನೆ ಮಲ್ತದಿರು. ಈ ದುಂಬು ಬಿಜೆಪಿ ಅಧಿಕಾರಡು ಉಪ್ಪುನಗಲ ಅಕ್ರಮ ಗಣಿಗಾರಿಕೆ ನಡೆದೊಂದಿತ್ತಂಡು. ಅಪಗ ಅಕ್ಲ ಕಾನೂನು ದಾಯ ಮಲ್ತದಿರು ಪ್ರಶ್ನೆ ಪಾಡ್ನ ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಬಿಜೆಪಿ ದಕ್ಲಿಡ್ದು ಸ್ಪೀಕರ್ಗೂ ವಾ ಡೆಡ್ ಲೈನ್ ನ ಬುಡ್ಚಿ ಬೆಂಗಳೂರಿಗೂ ಪಾದಯಾತ್ರೆದ ಅಗತ್ಯಲೆಜ್ಜಿ ನಿಖಲ ರಾಜಕೀಯ ದೊಂಬರಾಟ ಉಂತಾಲೆಂದು ಬಿಜೆಪಿ ದಕ್ಲಿಗೆ ಬಂತೇರು. ಡೆಡ್ ಲೈನ್, ಸ್ಪೀಕರಿಗೆ ಡೆಡ್ ಲೈನ್ ಯಾವ ಅವಶ್ಯಕತೆಯೂ ಇಲ್ಲ. ನೀವು ಡೆಡ್ ಲೈನ್ ಕೊಡೋದು ಬೇಡ, ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದು ಬೇಡ, ನಿಮ್ಗೆ ಯಾವುದೇ ಕಷ್ಟ ನಾವು ಕೊಡೋದಿಲ್ಲ. ಜನರ ಕಷ್ಟವನ್ನ ಪರಿಹಾರ ಮಾಡಲಿಕ್ಕೆ ನಾವು ಕಾನೂನನ್ನ ಸರಳೀಕರಣಗೊಳಿಸಿ ರಾಯಲ್ಟಿಯನ್ನು ಕಡಿಮೆ ಮಾಡಿ ಶೀಘ್ರ ಗವರ್ಮೆಂಟ್ ಆರ್ಡರ್ ಆಗ್ತದೆ. ಆದ್ರಿಂದ ನಿಮ್ಗೆ ಯಾವುದೇ ಕಷ್ಟ ಕೊಡುವುದಿಲ್ಲ. ನಿಮ್ಮ ರಾಜಕೀಯ ಡೊಂಬರಾಟವನ್ನು ನಿಲ್ಲಿಸಿ. ನಿಮ್ಮ ಸರ್ಕಾರ ಇರುವಾಗ ಯಾಕೆ ಮಾಡಲಿರಿ ನೀವು? ನಿಮ್ದು ಈಗ ಸರ್ಕಾರ ಇತ್ತಲ್ಲ, ಆಗ ಕೂಡ ಇದೇ ಲೈಸೆನ್ಸ್ ಇದ್ದದ್ದು.
ಹೋಗ್ತಾ ಇತ್ತು, ಜನರಿಗೆ ಕಿರುಕುಳ ಆಗ್ತಾ ಇತ್ತು, ಗಂಟಗಳಿಗೆ ಕಿರುಕುಳ ಆಗ್ತಾ ಇತ್ತು, ಕಷ್ಟ ಬರ್ತಾ ಇದ್ರು, ಏನೋ ಮಾಡಿ ವ್ಯಾಪಾರ ವ್ಯವಹಾರ ಉದ್ದಿಮೆ ನಡೆಸ್ಕೊಂಡು ಹೋಗ್ತಾ ಇದ್ರು. ಇವತ್ತು ಈ ಎಲ್ಲ ಕಷ್ಟಗಳಿಗೆ ಪೂರ್ಣ ವಿರಾಮ ಹಾಕಬೇಕು. ಈ ಕಷ್ಟ ಮತ್ತೆ ಬರಬಾರ್ದು. ಪರ್ಮನೆಂಟ್ ಸೊಲ್ಯೂಷನ್, ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು. ಇನ್ನು ಯಾವ ಸರ್ಕಾರ ಬಂದರೂ ಇದರಿಂದ ಯಾವುದೇ ಅಡ್ಡಿ ಆತಂಕ ಆಗಬಾರ್ದು ಅನ್ನುವಂಥ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಈ ಒಂದು ಕಾನೂನನ್ನ ಬದಲಾವಣೆ ಮಾಡುವ ಅಂತಿಮ ಹಂತಕ್ಕೆ ಬಂದಿದೆ. ಶ್ರೀಕೃಷ್ಣ ವೇಷ ಪಂತೊಲೆಡ್ದು ಜೋಕ್ಲಿಡ ಶ್ರೀಕೃಷ್ಣ ದೇವೇರ್ನ ಗುಣ ವಿಶೇಷತೆಲೇನು ಸಂಸ್ಕೃತಿನ ಒರಿಪಾಯರ ಸಾಯ ಆಪುಂದು ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಪಂತೇರು. ಕುಡ್ಲದ ಶಾರದಾ ವಿದ್ಯಾಲಯಡು ಕಲ್ಕೂರ ಪ್ರತಿಷ್ಠಾನದ ಕೃಷ್ಣ ವೇಷ ಪಂಥದ ಇನಾಮ್ ಕುರ್ಪುನ ಕಾರ್ಯಕ್ರಮಟು ಆರು ಪಾತೇರಿಯರು. ಶ್ರೀಕೃಷ್ಣ ಜನ್ಮಾಷ್ಟಮಿದಲ್ಲಿ ಕೊಡು ಕೂಡಲದ ಕಲ್ಕೂರ ಪ್ರತಿಷ್ಠಾನ ಪ್ರದೀಪ್ ಕುಮಾರ್ ಕಲ್ಕೂರನ ದುಂಬಾಳ್ದಡು ಕದ್ರದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನಡು ನಡಪಾಯಿನ ರಾಷ್ಟ್ರೀಯ ಜೋಕ್ಲಿನ ಉಚ್ಚಯ ಶ್ರೀಕೃಷ್ಣ ವೇಷ ಪಂತೊಡು ಗೆಂದು ನಕ್ಲಿಗೆ ಇನಾಮಲಿನ ಪಟ್ಟದಿತ್ತದು. ಇನಾಮ್ ದಿತುನೆರ ಬಾಕಿ ಊರಿ ನಕ್ಲಿಗೆ ಇನಾಮ್ ಪಟ್ಟುನ ಪಾಲ್ದಿತೊನ್ನ ಬೊಕ್ಕ ಸಾಯಸಕರ ಕುರ್ನ ಮಾತೆರೆಗಳ ಸೊಲ್ಮೆ ಸಂಧಾವನ ಕಾರ್ಯಕ್ರಮ ಬುಧವಾರ ಕುಡದ ಶಾರದಾ ವಿದ್ಯಾಲಯಡು ನಡೆತಂದು. ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿರು ಬೊಕ್ಕ ಬಿನ್ನಿ ರೀತಿದು ಜೋಕ್ಲಿಗೆ ಇನಾಮಲಿನ ಪಟ್ಟಿರು. ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಪಾತೆರ್ದು ಕೃಷ್ಣ ವೇಷ ಪಂಥ ನಡಪಾವು ನಡೆದವರ ಜೋಗ್ಲಿಡ ಶ್ರೀಕೃಷ್ಣ ದೇವರನ ಗುಣ ವಿಶೇಷತೆಲಿನ ಸೇರ್ಸಾವಣಿಯರೆ ಬೊಕ್ಕ ನಮ್ಮ ಸಂಸ್ಕೃತಿನ ಒರಿಪಾಯರ ಸಾಯ ಆಪುಂಡು ಪಂಡಿರು. ಕಲ್ಕೂರ ಪ್ರತಿಷ್ಠಾನದ ಗುರುಕಾರ್ಯರು ಪ್ರದೀಪ್ ಕುಮಾರ್ ಕಲ್ಕೂರ ಪಾತೆರ್ದೆ ಕಾರ್ಯಕ್ರಮದ ಗೆಲ್ಮೆಗೆ ಪುಣೆಯಿನ ಸಾಕಾರ ಕುರ್ನ ಮಾತೆರೆಗಳ ಸೊಲ್ಮೆ ಸಂದೇರ್. ಶಾರದಾ ವಿದ್ಯಾಲಯದ ಟ್ರಸ್ಟ್ ಸಮೀರ್ ಪುರಾಣಿಕ್, ವಿನೋದ ಪ್ರದೀಪ್ ಕಲ್ಕೂರ, ಸುಧಾಕರ್ ರಾವ್ ಪೀಜಾವರ, ಕದ್ರ ನವನೀತ ಶೆಟ್ಟಿ, ದಯಾನಂದ ಕಟೀಲ್ ಈ ಪುರ್ತುಡಿತ್ತೇರು. ಶಬರಿಗಾಣಿಗ ಶ್ರೀಕೃಷ್ಣ ವೇಷ ಪಂಥದ ವಿಚಾರ ತುಲಿಪು ನಡಪಾದ ಕುರಿಯಿರು. ಸಂಯೋಜಕರು, ತೀರ್ಪುಗಾರರು, ಕಾರ್ಯಕರ್ತರು, ಮಾರ್ಗದರ್ಶಕರು, ಸ್ವಯಂ ಸೇವಕರು ಎಡ್ಡೆಪ್ಪು ಬಯಕನಕ್ಲು ಕಾರ್ಯಕ್ರಮ ಇತ್ತೇರು. ಸರ್ವ ಜೀವರಲ್ಲೂ ಕೂಡ ದೇವರನ್ನು ಕಾಣಬೇಕಂತ ಇದು ಮುಖ್ಯವಾಗಿ ನಮಗೆ ವಿಧಿಸಿರುವಂತಹ ಒಂದು ಅನುಸಂಧಾನ. ಆದರೆ ನಾವು ದೇವರ ಒಂದು ದೇವಾಲಯದಲ್ಲೋ ಆ ಪ್ರತೀಕದಲ್ಲೋ ಇಲ್ಲೆಲ್ಲ ನಾವು ದೇವರನ್ನು ಕಾಣ್ತೇವೆ. ಹಾಗೆ ನಮ್ಮ ಮಕ್ಕಳಲ್ಲೂ ಸರ್ವ ಜೀವರಲ್ಲೂ ಸರ್ವ ಪ್ರಜೆಗಳಲ್ಲೂ ದೇವರನ್ನು ಕಾಣುವಂಥದ್ದು ದೊಡ್ಡ ಶಾಸ್ತ್ರ ಅನುಸಂಧಾನ. ಈ ದೃಷ್ಟಿಯಲ್ಲಿ ನಮ್ಮ ಮಕ್ಕಳಿಗೆ ಕೃಷ್ಣ ವೇಷ ಸ್ಪರ್ಧೆಯನ್ನು ಹಾಕಿ ಆ ಮೂಲಕ ನಾವು ನಮ್ಮ ಮಕ್ಕಳನ್ನು ಕೂಡ ಕೃಷ್ಣನನ್ನಾಗಿ ಮಾಡುವ ಒಂದು ಚಿಂತನೆಯನ್ನು ಇಟ್ಟುಕೊಂಡು ಕೃಷ್ಣನ ಗುಣಗಳನ್ನು ನಮ್ಮ ಮಕ್ಕಳಿಗೆ ಕಲಿಸುವ ಉದ್ದೇಶದಲ್ಲಿ ಆ ಒಂದು ನಮ್ಮ ಮಕ್ಕಳು ಕೂಡ ಕೃಷ್ಣನಂತೆ ಬೆಳೆಯಲಿ ಎನ್ನುವಂತಹ ವಿಚಾರಧಾರೆಯಲ್ಲಿ ನಾವು ಈ ಒಂದು ವೇಷ ಸ್ಪರ್ಧೆಯನ್ನು ಮಕ್ಕಳಿಗೆ ಆಯೋಜಿಸಿ ಆ ಒಟ್ಟಿಗೆ ಆ ಮಕ್ಕಳಿಗೆ ಆ ಅನುಗ್ರಹವನ್ನು ಕೃಷ್ಣನ ಅನುಗ್ರಹವನ್ನು ಸಿಗುವಂತೆ ಮಾಡಿದ್ದೀರಿ. ತುಂಬ ಜನ ನಮ್ಮ ವ್ಯವಸ್ಥೆಗಳೊಂದಿಗೆ ಇವತ್ತು ಅವರು ನಮ್ಮ ಹಿರಿಯರು ನಮ್ಮ ಜೊತೆಗೆ ಇಲ್ಲ. ಇವರೆಲ್ಲರ ಸುಖಾನುಭವದ ಒಟ್ಟು ಶಕ್ತಿ ಕೃಷ್ಣನ ಲೋಕದ ಸೃಷ್ಟಿ ಮಂಜುನಾಥ ದೇವರ ಪ್ರಾಂಗಣದಲ್ಲಿ 2-3 ಸಹಸ್ರ ಮಕ್ಕಳು. ಆ ಪ್ರತಿ ಮಗುವಿಗೆ ನಾವು ಉಡುಗೊರೆಯ ಚೀಲದೊಂದಿಗೆ ಕೊಳಲಿನೊಂದಿಗೆ ಕೆಲವು ಕೊಟ್ಟಂಥ ಉಡುಗೊರೆ ವಸ್ತುಗಳೊಂದಿಗೆ ಪಂಚಲೋಹದ ಉಡುಪಿಯ ಕಡಗೋಲ ಕೃಷ್ಣನನ್ನು ನಾವು ನೀಡ್ತೇವೆ. ಹಾಗಾಗಿ ಇವತ್ತು ಅದೆಷ್ಟು ಸಹಸ್ರ ಮನೆಗಳಲ್ಲಿ ವಿಶ್ವದ ಎಲ್ಲೆಡೆ ಆ ಮೂರ್ತಿ ಆರಾಧಿಸಲ್ಪಡ್ತದೆ ಗೊತ್ತಿಲ್ಲ ನಮಗೆ. ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ಭಗವಂತ ಅನುಗ್ರಹಿಸಿದ್ದಾನೆ, ಅಲ್ವ ಮಾನವೀಯರು ಅನುಗ್ರಹಿಸಿದ್ದಾನೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮಹಾಪ್ರಸ್ಥಾನ ಬೂಕು ಬರೆತ್ನ ಡಾಕ್ಟರ್ ಕಸ್ತೂರಿ ಮೋಹನ್ ಪೈಯರಿಗೆ 2023 ಸಾಲದ ಉತ್ಕೃಷ್ಟ ಕೊಂಕಣಿ ಪುಸ್ತಕ ಪುರಸ್ಕಾರ ಸಂದಿತ್ತಿದೆ. ಆ ಲೆಕ್ಕುಡು ಕುಡ್ಲಡ ಅರೆಗೆ ಕುಡ್ಲದ ಕೊಂಕಣಿ ಸಂಸ್ಥೆನ ಪರವಾದ ಸೆಪ್ಟೆಂಬರ್ 20 ಸಮ್ಮಾನದ ಮರ್ಯಾದೆ ಮಲ್ಪೊಂಡು ಸಮ್ಮಾನ ಸಮಿತಿ ಸಂಚಾಲಕರು AR ಕಾಮತ್ ಪಂತೇರು. ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ಸಮ್ಮಾನ ಸಮಿತಿ ಸಂಚಾಲಕರು AR ಕಾಮತ್ ಕುಡ್ಲಡು ಸುದ್ದಿಕೂಟುಡು ಪಾತಿರುದು. ಡಾಕ್ಟರ್ TMA ಪೈ ಪ್ರತಿಷ್ಠಾನದ 2023 ಸಾಲದ ಉತ್ಕೃಷ್ಟ ಕೊಂಕಣಿ ಪುಸ್ತಕ ಪುರಸ್ಕಾರ ಪಡೆಯಿನ ಮಹಾಪ್ರಸ್ಥಾನ ಬೂಕು ಬರೆತ್ನ ಡಾಕ್ಟರ್ ಕಸ್ತೂರಿ ಮೋಹನ್ ಪೈಯರಿಗೆ ಕುಡ್ಲದ ಕೊಂಕಣಿ ಸಂಸ್ಥೆನ ಪರವಾದ ಸಮ್ಮಾನ ಮಲ್ಪೆರೆ ನಿರ್ಧಾರ ಮಂತದನೊಂದು ಬಂಡಿರು. ಸೆಪ್ಟೆಂಬರ್ 20 ಬಯ್ಯ 4 ಗಂಟೆಗೆ ಕದ್ರ ಮಲ್ಲಿಕಟ್ಟೆದ ಲಯನ್ಸ್ ಸೇವಾ ಮಂದಿರಡು ಈ ಸಮ್ಮಾನದ ಕಾರ್ಯಕ್ರಮ ನಡಪೆರೆ ಉಂಡು. ಡಾಕ್ಟರ್ ಮೋಹನ್ ಪೈ ಕರಿನ 5 ವರ್ಷಲಿருந்து ಕೊಂಕಣಿ ಭಾಷೆ ಸಂಬಂಧದ ಕಾರ್ಯಲಡು ಸೇವೆ ಸಂದಾವಂದುಲ್ಲಿருந்து AR ಕಾಮತ್ ಪಂಡಿರು. ಡಾಕ್ಟರ್ A ರಮೇಶ್ ಪೈ, ಗೀತಾ ಸೀಕಿಣಿ, ಗೋವಿಂದರಾಯ ಪ್ರಭು, ಶಾಂಭವಿ ಪ್ರಭು, ವೆಂಕಟೇಶ್ ಎನ್ ಬಾಳಿಗ ಸುದ್ದಿಕೂಟುಡಿತ್ತೀರು. ಡಾಕ್ಟರ್ ಕಸ್ತೂರಿ ಮೋಹನ್ ಪೈ ಅವರ ಮಹಾಪ್ರಸ್ಥಾನ ಅಂತೇಳೋ ಪುಸ್ತಕಕ್ಕೆ ಸಿಕ್ಕಿದೆ. ಆ ಪ್ರಶಸ್ತಿ ಗೌರವ ಎಲ್ಲ ಸಿಕ್ಕಿದೆ. ಈ ಮಹಾಪ್ರಸ್ಥಾನ ಪುಸ್ತಕ ಕೊಂಕಣಿ ಭಾಷೆಯಲ್ಲಿದೆ, ಅರ್ಥಾತ್ ದೇವನಾಗರಿಯಲ್ಲಿದೆ. ಅದಕ್ಕೋಸ್ಕರ ಅವರಿಗೆ ಅತ್ಯುತ್ತಮ ಶ್ರೇಷ್ಠ ಪುರಸ್ಕಾರ ಸಿಕ್ಕಿದೆ. ಆ ಕಾರಣಕ್ಕೋಸ್ಕರ ನಾವು ಅವರನ್ನು ಅಭಿನಂದಿಸಬೇಕು ಅಂತೇಳಿ ಎಲ್ಲ ಒಟ್ಟಾಗಿ ಲೈಕ್ ಮೈಂಡೆಡ್ ಸಮಾನ ಮನಸ್ಕರು
ಒಟ್ಟಾಗಿ ಈ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ಹೊನ್ನಕಟ್ಟೆ ಕಾನ ಮಾರ್ಗದ ರೈಲ್ ಮೇಲ್ಸಂಕುಡು ಕಾಂಕ್ರೀಟ್ ಪಾಡ್ನ ಕಾಮಗಾರಿ ನಡಪವರೆಡಿದವರ ಸಂಕುಡು ಮಾತರೀತಿದ ಗಾಡಿಲಿನ ಸಂಚಾರವನ್ನು ಸೆಪ್ಟೆಂಬರ್ 17 ಅಕ್ಟೋಬರ್ 14 ಮುಟ್ಟ 1 ತಿಂಗಳು ಕಾಲ ಬಂದ್ ಮಾಡಿಸಿದ್ದಾರೆ. ಕುಡ್ಲ ಮಹಾನಗರ ಪಾಲಿಕೆ ಸುತ್ತದ ಸುರತ್ಕಲ್ ಹೊನ್ನಕಟ್ಟೆ ಕಾನ ಮಾರ್ಗದ ರೈಲ್ ಮೇಲ್ ಸಂಕುಡು ಕಾಂಕ್ರೀಟ್ ಪಾಡಿನ ಕಾಮಗಾರಿ ಕೈಕಿದು ತೊಂದಿಡಿದವರ ಸಂಕುಡು ಮಾತರೀತಿದ ಗಾಡಿಲಿನ ಸಂಚಾರನು ಸೆಪ್ಟೆಂಬರ್ 17 ಅಕ್ಟೋಬರ್ 14 ಮುಟ್ಟ ಒಟ್ಟು 30 ದಿನ ಕಾಲ ಇಡೀ ನಿಷೇಧ ಮಲ್ತದಂಡು. ಇಪ್ಪೊತ್ತುಡು ಕುಡ್ಲಡ್ದು ಕುಳಾಯಿ ಹೊನ್ನಕಟ್ಟೆ ಆದು MRPL ದಂಚಿ ಪೋಪುನ ಗಾಡಿಲು ಹೊಸಬುಟ್ಟು ಸುರತ್ಕಲ್ ಜಂಕ್ಷನ್ ಆದು MRPL ದಂಚಿ ಸಂಚಾರ ಮಲ್ಪನಂಚ ಸೂಚನೆ ಕೊಡ್ತುಂಡು. ಅಂಚನೆ MRPL ಹಿಡಿದು ಕುಡ್ಲದಂಚಿ ಸಂಚಾರ ಮಲ್ಪನ ಗಾಡಿಲು MRPL ಆದು ಸುರತ್ಕಲ್ ಜಂಕ್ಷನ್ಗೆ ಬತ್ತದು ರಾಷ್ಟ್ರೀಯ ರಾಜಮಾರ್ಗ ಅಜಿಪತ್ತಾಜಿತ ಸರ್ವಿಸ್ ಮಾರ್ಗಡು ಗೋವಿಂದಾಸ್ ಕಾಲೇಜ್ ಆದು ಕುಡ್ಲದಂಚಿ ಸಂಚಾರ ಮಲ್ಪಡು. ಸುರತ್ಕಲ್ ಗೋವಿಂದಾಸ್ ಸರ್ವಿಸ್ ಮಾರ್ಗಡು ಗಾಡಿಲಿನ ಉಂತಾವಣೆಯನ್ನು ನಿಷೇಧ ಮಲ್ತದಂಡು. ಗಾಡಿಲಿನ ಬುಡುಪುನಕ್ಲು ಬೊಕ್ಕ ಜನಕ್ಲು ಈ ಬದಲಾವಣೆಯನ್ನು ಗಮನದಿತ್ತೊಂದು ಸಾಕಾರ ಕೊರಡು. ನಿಘಂಟದ ಪೊರ್ತುಡು ಕಾಮಗಾರಿ ಮುಗಿಸಿದ್ದು ಎಡ್ಡೆ ಸಂಚಾರಗೂ ಇಡೆ ಮಲ್ತು ಕೊರ್ಪುಣು ಒಂದು ಕುಡ್ಲ ಮಹಾನಗರ ಪಾಲಿಕೆದ ಕಮಿಷನರ್ ಪ್ರಕಟಣೆ ತಿಳಿಪಾದಿರಿ. ಶ್ರೀ ವೀರನಾರಾಯಣ ಗೇಮ್ಸ್ ಟೀಮ್ ಅಂಜನಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿ ಗುಲಶೇಖರ ಮುಕ್ಲಿನ 25ನೇ ವರ್ಷದ ಜನ್ಮಾಷ್ಟಮಿ ಆಚರಣೆದ ಬೊಳ್ಳಿ ಮಹೋತ್ಸವದ ಲೇಸು ಜೈ ಜವಾನ್ ಫ್ರೆಂಡ್ಸ್ ಕ್ಲಬ್ ಚೌಕಿ ವಠಾರಡು ಭಾರಿ ಗೌಜಿ ನಡೆತ್ತದೆ. 25ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಚೀಪೆತೆನಸ ಕುಸಿಟ್ಟು ಮಾತೆರೆಗಳ ಪಟ್ಟಿಯರು. ಶ್ರೀ ವೀರನಾರಾಯಣ ಗೇಮ್ಸ್ ಟೀಮ್ ಅಂಜನೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣಾ ಸಮಿತಿ ರಿಜಿಸ್ಟರ್ಡ್ ಕುಲಶೇಖರ ನಿತ್ತ 25ನೇ ವರ್ಷದ ಜನ್ಮಾಷ್ಟಮಿ ಆಚರಣೆದ ಬೊಳ್ಳಿ ಪರ್ಬ ಮಹೋತ್ಸವ ಲೇಸ್ ಜೈ ಜವಾನ್ ಫ್ರೆಂಡ್ಸ್ ಕ್ಲಬ್ ಚೌಕಿ ವಟಾರಡು ಬಾರಿ ವಿಜೃಂಭಣೆಡು ನಡೆತಂಡು. ನೆತ್ತ ಪ್ರಯುಕ್ತ ಆಯೋಜನೆ ಮಲ್ದಿನಂಚಿನ ಸಾಂಸ್ಕೃತಿಕ ಲೇಸಡ್ ಸ್ಥಳೀಯ ಪ್ರತಿಭೆಲೆಡ್ದು ಬೇತೆ ಬೇತೆ ನಾಟ್ಯ ವಿನೋದಾವಳಿಲು ನಡೆತಂಡು. ಅವಿಡ್ದು ಪೊಕ್ಕ ನಡೆದಿನ ಧಾರ್ಮಿಕ ಸಭಾ ಕಾರ್ಯಕ್ರಮಟ್ಟು ಶ್ರೀಯುತ ಪ್ರವೀಣ್ ಎಸ್ ಸುವರ್ಣ ಬಗಂಬಿಲ, ಶ್ರೀ ವೆಂಕಟರಮಣ ಮಲ್ಲಾರ್, ಶ್ರೀಯುತ ಗಿರಿಧರ್ ಶೆಟ್ಟಿ, ಶ್ರೀ ಗಣೇಶ್ ಪೂಜಾರಿ, ಶ್ರೀ ಕಿಶೋರ್ ಕೊಟ್ಟಾರಿ, ಶ್ರೀ ನಾಗೇಶ್ ಪೂಜಾರಿ, ಶ್ರೀ ಪ್ರಕಾಶ್ ಪೂಜಾರಿ, ಶ್ರೀ ಭಾಸ್ಕರ್ ಕೆ, ಶ್ರೀ ಅಶೋಕ್ ಕುಮಾರ್ ಮಕ್ಕಳು ಪಾಲ್ಪಡೆದಿದ್ದರು. ಅತಿಥಿ ಅಭ್ಯಾಗತರು ತುಡರ್ನ ಅರಳಾದ ಕಾರ್ಯಕ್ರಮದ ಉದಿಪನ ಮಲ್ತದ ಕಾರ್ಯಕ್ರಮಕ್ಕೂ ಎಡ್ಡೆಪ್ಪನ ಬಯಕೆಯರು. ಡಾಕ್ಟರ್ ಪ್ರಿಯಾ ಹರೀಶ್ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಆಚರಣೆ ಬೊಕ್ಕ ಕೃಷ್ಣ ದೇವರ್ನ ಬಾಲಲೀಲದ ಬಗ್ಗೆ ಉಪನ್ಯಾಸದ ಮೂಲಕ ಪಾತೆರಿಯರು. ಕ್ರೀಡಾ ಕ್ಷೇತ್ರ ಬೊಕ್ಕ ಶೈಕ್ಷಣಿಕ ಕ್ಷೇತ್ರಡು ಸಾಧನೆ ಮಲ್ದಿನ 10 ಜನ ಸ್ಥಳೀಯ ಪ್ರತಿಭೆಲೆಗ್ ಶಾಲು ಪಾಡ್ದು ಸ್ಮರಣಿಕೆ ಕೊರ್ದು ಪುರಸ್ಕಾರ ಮಲ್ತೆರು. ಅಂಚನೆ ನಿಸ್ವಾರ್ಥ ಸೇವೆನು ಮಲ್ದಿನಂಚಿನ ಯಕ್ಷಗಾನ ಕಲಾವಿದರಾಯಿನ ನಾಗೇಶ್ ಆಚಾರ್ಯ, ನಾಟಕ ನಿರ್ದೇಶಕರಾಯಿನ ಮನೋಜ್ ಕುಲಾಲ್ ಕೊಡಕಲ್, ಸಮಿತಿದ ಗೌರವ ಗುರ್ಕಾರ್ಯರಾಯಿನ ಭಾಸ್ಕರ್ ಕೆ, ಅಧ್ಯಕ್ಷರಾಯಿನ ಅಶೋಕ್ ಕುಮಾರ್ ಕೆ, ಕೋಶಾಧಿಕಾರಿಲಾಯಿನ ಡೆನಿಸ್ ಡಿಸಿಲ್ವಾ ಮೊಕ್ಲೆಗ್ ಶಾಲ್ ಪಾಡ್ದು ಪೇಟ ಪಾಡ್ದು ಸನ್ಮಾನ ಪತ್ರ ಕುಡ್ದು ತಮ್ಮನ ಬಲ್ಮನ ಮಲ್ತೆರು. ಅಂಚನೆ ಪ್ರತಿ ವರ್ಷ ಮೊಸರುಡಿಕೆದ ಶೋಭಾಯಾತ್ರೆಗ್ ಸಾಕಾರ ಕೊರ್ಪಿನಂಚಿನ ಸುಬ್ರಹ್ಮಣ್ಯ ಭಟ್, ಕೃಷ್ಣ ಕೊಂಗೂರು, ವಿಶ್ವಜಿತ್, ಸಚ್ಚಿದಾನಂದ ಅಂಚನೆ ಊರದ ಸಂಘ ಸಂಸ್ಥೆಲಿನ ಪ್ರಮುಖರೇನು ನೆಂಪುದ ಕಾಣಿಕೆ ಕೊಡ್ದು ಗೌರವದ ಮಾನದಿಗೆ ಮಲ್ತೆರು. 25ನೇ ವಾರ್ಷಿಕೋತ್ಸವದ ಸಲಾದ್ ಸೇರ್ದಿನ ಮಾತಾ ಊರ್ದಕ್ಲೆಗ್ ಚೀಪೆ ತೆನಸ್ಲೇನು ಪಟ್ಟೇರು. ಅವಿಡ್ದ ಬೊಕ್ಕ ಆಟೋಟ ಪಂತೊಡು ವಿಜೇತರಿಗ ಪ್ರಶಸ್ತಿ ಪತ್ರಗಳನ್ನು ಕೊಡ್ದು ಗೌರವವನ್ನು ಸಂದಾಯಿತ ಮಲ್ತೆರು. ಸಾಂಸ್ಕೃತಿಕ ಕಾರ್ಯಕ್ರಮನು ಶಿವಪ್ರಸಾದ್ ಭಟ್ ಮೇರ್ ಸುಧಾರಿಕೆ ಮಲ್ತೆರು. ರಿತೇಶ್ ಅಂಜನ್ ಕುಲಶೇಖರ ಕಾರ್ಯಕ್ರಮನು ನಿರೂಪಣೆ ಮಲ್ತೆರು. ರಂಜಿತ್ ಸೊಲ್ಮೆನ ಸಂದಾಯರು. ಅವಿಡ್ದ ಬೊಕ್ಕ ಮನೋಜ್ ಕುಮಾರ್ ಕೊಡಕಲ್ ನಿರ್ದೇಶನದ ಇಂಚರ ಕಲಾವಿದರು ಬೊಕ್ಕ ಮಂಜುಶ್ರೀ ಕಲಾವಿದರು ಮೊಕ್ಲೆನ ಅದ್ಭುತ ಅಭಿನಯಡು ಮದಿಮಹಲ್ ಪಲ್ಪಿನ ಹಾಸ್ಯ ಪ್ರಧಾನ ಸಾಂಸಾರಿಕ ನಾಟಕ ಪ್ರದರ್ಶನ ಆಂಡ್ ಕೃಷ್ಣ ದೇವರ್ನ ಬಾಲಲೀಲೆಯನ್ನು ತೋಜ್ಪಾವುನಂಚಿನ ಬಜ್ಜೈದ ಮರನು ಮಿತಾರುನಂಚಿನ ಪಂತನು ಆಯೋಜನೆ ಮಲ್ತದಿತ್ತೆರು. ಮೊಸರುಡಿಕೆದ ಪ್ರಯುಕ್ತ ಶೋಭಾ ಯಾತ್ರೆಡ್ ಸ್ತಬ್ಧ ಚಿತ್ರ, ಕೀಲು ಕುದ್ರೆ ಅಂಚನೆ ನಲಿಕೆದೊಟ್ಟಿಗೆ ಕುಲಶೇಖರ ಚೌಕಿರ್ದು ಶುರುವಾಯಿನ ಡೈರಿ, ಸಿಲ್ವರ್ ಗೇಟ್, ಕೃಷ್ಣ ಮೈದಾನ, ಕೊಗ್ಗರ ಹೋಟೆಲ್ ಮಾರ್ಗಾದ್ ಬತ್ತದ ಶ್ರೀ ವೀರನಾರಾಯಣ ದೇವಸ್ಥಾನಡು ದೇವರ್ನ ತೀರ್ಥ ಸಂಪ್ರೋಕ್ಷಣೆ ಮಲ್ಪನ ಮೂಲಕ ಉತ್ಸವ ಸಂಪನ್ನಾಂಡ್. ಸಾರೋಡ್ಲ ಹೆಚ್ಚ ಊರ್ದ ಬಾಂಧವ್ಯರು ಶೋಭಾಯಾತ್ರೆಡ್ ಪಾಲ್ಪಡೆದು ಕಾರ್ಯಕ್ರಮನು ಬಾರಿ ಪೊರ್ಲು ಮಲ್ತು ಕೊರಿಯರು.
ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂದು ಸೊಲ್ಮೆ